ಮೈಸೂರಿನಲ್ಲಿ ಚಾಮುಂಡೇಶ್ವರಿ ನೆಲೆಸಲು ಕಾರಣ ಏನು? ಕಪ್ಪು ಬಣ್ಣದಲ್ಲಿ ಕೆತ್ತಲಾಗಿದ್ದಂತಹ ನಂದಿ ವಿಗ್ರಹ ಇದ್ದಕ್ಕಿದ್ದ ಹಾಗೆ ಬಿಳಿ ಬಣ್ಣಕ್ಕೆ ಬದಲಾಗಲು ಕಾರಣ ಏನು? ಭಾರತದಲ್ಲಿಯೇ 3ನೇ ಅತಿ ದೊಡ್ಡ ನಂದಿ ವಿಗ್ರಹದಲ್ಲಿ ಇತ್ತೀಚೆಗೆ ಬಿರುಕು ಕಾಣಿಸಿಕೊಳ್ಳಲು ಕಾರಣ ಏನು? ಇಂತಹ ಹಲವಾರು ಕುತೂಹಲಕಾರಿ ವಿಷಯಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಮೈಸೂರು ಸಾಂಸ್ಕೃತಿಕ ನಗರಿ ಹಾಗೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡುವಂತಹ ಪ್ರವಾಸಿ ಕೇಂದ್ರ. ಇಲ್ಲಿನ ಅರಮನೆ, ಚಾಮುಂಡಿ ಬೆಟ್ಟ, KRS ಡ್ಯಾಮ್ ಹೀಗೆ ಮೈಸೂರಿನ ಸೊಬಗನ್ನು ಹೆಚ್ಚಿಸುವ ಸಾಕಷ್ಟು ತಾಣಗಳು ಇಲ್ಲಿವೆ. ಚಾಮುಂಡಿ ಬೆಟ್ಟ ಎಂದ ಕೂಡಲೇ ಥಟ್ಟನೆ ನೆನಪಾಗುವುದೇ ತಾಯಿ ಚಾಮುಂಡಿ, ಮಹಿಷಾಸುರನ ವಿಗ್ರಹ ಹಾಗೂ ಮಂಡಿಯೂರಿ ಕುಳಿತ ಕಪ್ಪು ಬಣ್ಣದ ನಂದಿ. ಇವುಗಳನ್ನು ದರ್ಶನ ಪಡೆಯದಿದ್ದರೆ ಮೈಸೂರಿಗೆ ಬಂದಿದ್ದೇ ವ್ಯರ್ಥವೆನಿಸುತ್ತದೆ. ಆದರೆ ಈಗ ಅಚ್ಚರಿ ಎನಿಸುವಂತೆ ಶತಮಾನಗಳಷ್ಟು ಹಳೆಯದಾದ ಈ ಕಪ್ಪು ಬಣ್ಣದ ನಂದಿಯು ಬಿಳಿ ಬಣ್ಣಕ್ಕೆ ಪರಿವರ್ತನೆ ಆಗಿದೆ. ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಲಾಗಿದ್ದ ಮಹಿಷಾಸುರ ಮರ್ದಿನಿ ಚಾಮುಂಡಿ ಬೆಟ್ಟದ ಮೇಲೆ ನೆಲೆಸಿರುವ ಚಾಮುಂಡೇಶ್ವರಿ ದೇವಾಲಯವು ಒಂದು ಶಕ್ತಿಪೀಠವಾಗಿದೆ. ಕ್ರೌಂಚಪೀಠ ಎಂದು ಕೂಡ ಇದನ್ನು ಕರೆಯಲಾಗುವ ಈ ಶಕ್ತಿ ದೇವಿಯು ಮೈಸೂರು ಸಂಸ್ಥಾನದ ಅರಸರು ಹಿಂದಿನಿಂದಲೂ ಪ್ರಮುಖವಾಗಿ ಪೂಜಿಸಿಕೊಂಡು ಬರುತ್ತಿರುವ ಮನೆ ದೇವತೆಯಾಗಿದ್ದಾಳೆ. ಅಂದಿನಿಂದ ಈ ಮರಬಳ ತೀರ್ಥಕ್ಕೆ ಚಾಮುಂಡಿ ಬೆಟ್ಟ ಎಂಬ ಹೆಸರು ಬಂದಿರಬಹುದೆಂದು ಇತಿಹಾಸ ತಜ್ಞರು ಉಲ್ಲೇಖಿಸುತ್ತಾರೆ. ಚಾಮುಂಡಿ ಬೆಟ್ಟ ಶ್ರೀ ಚಾಮುಂಡೇಶ್ವರಿ ಪೌರಾಣಿಕ ಹಿನ್ನೆಲೆಯುಳ್ಳ ದೇವತೆಯಾಗಿದ್ದು, ದೇವಿ ಮಹಾತ್ಮೆ ಪುರಾಣದ ಪ್ರಮುಖ ದೇವತೆ ನೆಲೆಸಿರುವ ಒಂದು ಅದ್ಭುತ ಬೆಟ್ಟವಾಗಿದೆ. ಪೌರಾಣಿಕ ಹಿನ್ನೆಲೆಯ ಈ ಶಕ್ತಿ ದೇವತೆ ಬೆಟ್ಟದ ಮೇಲೆ ವಾಸವಾಗಿದ್ದ ಮಹಿಷಾಸುರನನ್ನು ವಧಿಸಿ ಇಲ್ಲೇ ನೆಲೆಸಿದ್ದಾಳೆ. ಚಾಮುಂಡೇಶ್ವರಿ ನೆಲೆಸಿದ್ದ ಕಾರಣವೇ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಎಂಬ ಹೆಸರು ಬಂದಿದೆ. ಸ್ಕಂದ ಪುರಾಣ ಮತ್ತಿತರ ಪ್ರಾಚೀನ ಗ್ರಂಥಗಳು ಈ ಬೆಟ್ಟಗಳಿಂದ ಸುತ್ತುವರಿದ ತ್ರಿಮುಕುಟ ಕ್ಷೇತ್ರ ಇದಾಗಿದ್ದು, ಇದು ಪವಿತ್ರ ಕ್ಷೇತ್ರವಾಗಿದೆ. ಆದರೆ ಪಶ್ಚಿಮ ಭಾಗದಲ್ಲಿರುವ ಚಾಮುಂಡಿ ಬೆಟ್ಟವು 8 ಬೆಟ್ಟಗಳ ಪೈಕಿ ಒಂದಾಗಿದೆ. ಚಾಮುಂಡಿ ಬೆಟ್ಟದಲ್ಲಿರುವ ಶ್ರೀ ಮಹಾಬಲೇಶ್ವರ ದೇವಸ್ಥಾನವು ಅತ್ಯಂತ ಪ್ರಾಚೀನವಾದದ್ದು. ಆಗ ಇಲ್ಲೊಂದು ಚಿಕ್ಕ ದೇವಸ್ಥಾನವಿತ್ತು. ಕಾಲಕ್ರಮೇಣ ಅಭಿವೃದ್ಧಿ ಹೊಂದಿ ಹೆಚ್ಚಿನ ಪ್ರಾಮುಖ್ಯತೆ ಗಳಿಸಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನವೆಂಬ ದೊಡ್ಡ ದೇವಸ್ಥಾನವಾಗಿ ಈಗ ಅಭಿವೃದ್ಧಿಯಾಗಿದೆ. ಟಿಪ್ಪು ಸಾವಿನ ನಂತರ ಈ ದೇವಸ್ಥಾನಕ್ಕೆ ಹೊಸ ಮೆರುಗು ಬಂತು. ಅಲ್ಲಿಯವರೆಗೆ ಟಿಪ್ಪು ಸುಲ್ತಾನ್ ಆಗಲಿ ಹೈದರಾಲಿ ಆಗಲಿ ಈ ದೇವಸ್ಥಾನದ ಬಗ್ಗೆ ಕಾಳಜಿಯೇ ಇರಲಿಲ್ಲ. ತದನಂತರ 1799ರಲ್ಲಿ ಅಧಿಕಾರಕ್ಕೆ ಬಂದ ಮೈಸೂರು ಅರಸರು ಈ ದೇವಿ ಆರಾಧಕರಾಗಿದ್ದರು. ಶ್ರದ್ಧಾ ಭಕ್ತಿಯಿಂದ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಅದನ್ನು ದೊಡ್ಡದಾದ ದೇವಾಲಯವನ್ನಾಗಿಸಿದರು ಹಾಗೂ ಹೆಚ್ಚಿನ ಮಹತ್ವವನ್ನು ಈ ದೇವಸ್ಥಾನಕ್ಕೆ ತಂದಿದ್ದಾರೆ. ಚಾಮುಂಡಿ ಬೆಟ್ಟ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಹೊಯ್ಸಳರು, ವಿಜಯನಗರ ಹಾಗೂ ಮೈಸೂರು ಅರಸರ ಕೊಡುಗೆಯಾಗಿದೆ. 12ನೇ ಶತಮಾನದ ಹೊಯ್ಸಳರ ದೊರೆ ವಿಷ್ಣುವರ್ಧನ ಹಾಗೂ 17ನೇ ಶತಮಾನದ ವಿಜಯನಗರ ಅರಸರ ಹಿನ್ನೆಲೆಯನ್ನು ಇಲ್ಲಿ ಗುರುತಿಸಲಾಗಿದೆ. 1573ರಲ್ಲಿ ಚಾಮರಾಜ ಒಡೆಯರು ದೇವಿಯನ್ನು ಪೂಜಿಸಲು ಹೋಗುತ್ತಿದ್ದಾಗ ಅವರಿಗೆ ಸಿಡಿಲು ಬಡಿದು ಅವರ ತಲೆಯ ಕೂದಲೆಲ್ಲ ಉದುರಿ ಹೋಗಿದ್ದವು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಮೈಸೂರು ನಗರದ ಅರಮನೆಯ ತಾಣದಿಂದ ದೂರದಲ್ಲಿ ಅದ್ಭುತವಾಗಿ ಕಂಡುಬರುವ ಚಾಮುಂಡಿ ಬೆಟ್ಟವು ತನ್ನ ಅಗಾಧ ವೈಭವದಿಂದಲೇ ಜನರನ್ನು ತನ್ನಡೆ ಬರಲು ಆಕರ್ಷಿಸುತ್ತದೆ ಹಾಗೂ ಪ್ರೇರಿಸುತ್ತದೆ ಎಂದರೆ ತಪ್ಪಾಗಲಾರದು. ಹಾಗೆಯೇ ಚಾಮುಂಡಿ ಬೆಟ್ಟದ ಮಧ್ಯಭಾಗದಲ್ಲಿ ಮಂಡಿಯೂರಿ ಕುಳಿತ ಬೃಹತ್ ಗಾತ್ರದ ನಂದಿ ವಿಗ್ರಹ ಈಗ ಬಿಳಿ ಬಣ್ಣಕ್ಕೆ ತಿರುಗಿದೆ. ಹಿಂದೆ ಚಾಮುಂಡಿ ಬೆಟ್ಟದಲ್ಲಿರುವ ನಂದಿ ವಿಗ್ರಹ ಯಾವ ಬಣ್ಣದಲ್ಲಿದೆ ಅಂದರೆ ಬಹುತೇಕರು ಎಲ್ಲರ ಉತ್ತರ ಕಪ್ಪು ಎಂದೇ ಇರುತ್ತಿತ್ತು. ಏಕೆಂದರೆ ದಶಕಗಳಿಂದ ಈ ವಿಗ್ರಹ ಇರುವುದು ಕಪ್ಪು ಬಣ್ಣದಲ್ಲಿ. ಹೀಗಾಗಿ ಚಾಮುಂಡಿ ಬೆಟ್ಟದ ನಂದಿಯ ಯಾವುದೇ ಫೋಟೋಗಳನ್ನು ಹಿಂದೆ ನೀವು ನೋಡಿದರೂ ಅದು ಕಪ್ಪು ಬಣ್ಣದಲ್ಲೇ ಇದೆ. ಆದರೆ ಇಂತಹ ನಂದಿಯ ಬಣ್ಣ ಈಗ ಬಿಳಿ ಬಣ್ಣಕ್ಕೆ ಬದಲಾಗಿದೆ. ಈ ವಿಗ್ರಹದ ಮೂಲ ಬಣ್ಣ ಬಿಳಿಯಾಗಿತ್ತು. ಆದರೆ ಎಣ್ಣೆ ಮಜ್ಜನ ಮಾಡಿಸಿ ಈ ವಿಗ್ರಹದ ಮೂಲ ಬಣ್ಣ ಕಳೆದುಕೊಂಡು ಕಪ್ಪಾಗಿತ್ತು. ಈ ನಂದಿ ವಿಗ್ರಹಕ್ಕೆ ಸುಮಾರು 360 ವರ್ಷಗಳ ಇತಿಹಾಸ ಇದೆ. ಈ ನಂದಿ ವಿಗ್ರಹ 16 ಅಡಿ ಎತ್ತರ ಹಾಗೂ 24 ಅಡಿ ಅಗಲವಿದೆ. ಇದು ದೇಶದ 3ನೇ ಅತಿ ಎತ್ತರದ ನಂದಿ ವಿಗ್ರಹವಾಗಿದೆ.
1659ರಲ್ಲಿ ಯದುವಂಶದ ದೊಡ್ಡ ದೇವರಾಜ ಒಡೆಯರು ಈ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದರು. ಕಳೆದ 4-5 ದಶಕಗಳಿಂದ ಜನತೆ ಕಪ್ಪು ನಂದಿಯನ್ನೇ ನೋಡಿದ್ದರು. ಇದೀಗ ಧಾರ್ಮಿಕ ದತ್ತಿ ಇಲಾಖೆಯವರು ನಂದಿ ವಿಗ್ರಹವನ್ನು ರಸಾಯನದಿಂದ ಸ್ವಚ್ಛಗೊಳಿಸುವುದರಿಂದ ನಂದಿ ವಿಗ್ರಹ ಸಂಪೂರ್ಣ ಬೆಳ್ಳಗಾಗಿದೆ ಹಾಗೂ ಮೂಲ ರೂಪಕ್ಕೆ ಬಂದಿರುವ ನಂದಿಯನ್ನು ನೋಡಲು ಈಗ ಇಲ್ಲಿ ದಿನದಿಂದ ದಿನ ಜನರು ಮುಗಿಬೀಳುತ್ತಿದ್ದಾರೆ. ಹೀಗಾಗಿ 4 ದಶಕಗಳ ಹಿಂದೆ ನೋಡುತ್ತಿದ್ದ ನಂದಿ ವಿಗ್ರಹ ಇದ್ದಕ್ಕಿದ್ದ ಹಾಗೆ ಬಿಳಿ ಬಣ್ಣಕ್ಕೆ ತಿರುಗಿದೆ ಎಂದು ಜನರು ಗಾಬರಿ ಕೂಡ ಆಗಿದ್ದರು. ಆದರೆ ಗಾಬರಿ ಪಡುವಂತಹ ಏನೂ ವಿಷಯ ಇಲ್ಲ ಎಂದು ದತ್ತಿ ಇಲಾಖೆ ಪ್ರಕಟಿಸಿದೆ. ಸುಮಾರು 360 ವರ್ಷಗಳ ಹಿಂದೆ ನಂದಿ ವಿಗ್ರಹ ನಿರ್ಮಾಣ ಮಾಡಲಾಗಿತ್ತು. ಇದು ಚಾಮುಂಡಿ ಬೆಟ್ಟದ ಪ್ರಮುಖ ಕೇಂದ್ರ ಬಿಂದು. ಆದರೆ ವಿಗ್ರಹದ ಕಾಲು, ಕುತ್ತಿಗೆ, ಮುಖದಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆ ಎಂದು ಇತ್ತೀಚೆಗೆ ಕೆಲವು ಮಾಧ್ಯಮಗಳು ವರದಿಯನ್ನು ಮಾಡಿದ್ದವು. ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಅಂದ ಹಾಗೆ ಈ ಬಿರುಕು ಕಾಣಿಸಿಕೊಳ್ಳಲು ಕಾರಣವೇನು ಎನ್ನುವುದು ಇನ್ನೂವರೆಗೂ ತಿಳಿದು ಬಂದಿಲ್ಲ. ಆದರೆ ಕೆಲವು ವರದಿಗಳ ಪ್ರಕಾರ ಇತ್ತೀಚೆಗೆ ನಂದಿ ವಿಗ್ರಹವನ್ನು ಪಾಲಿಶ್ ಮಾಡಲಾಗಿತ್ತು. ಬಿರುಕು ಮೂಡಲು ಪಾಲಿಶ್ಗೆ ಬಳಕೆ ಮಾಡಿರುವ ರಾಸಾಯನಿಕ ಕಾರಣ ಎನ್ನುವ ಮಾತು ಕೇಳಿ ಬರುತ್ತಾ ಇದೆ. ಇದು ತಜ್ಞರ ಅಧ್ಯಯನದ ನಂತರವೇ ಸಂಪೂರ್ಣವಾಗಿ ಇದರ ವಿಷಯ ಬಹಿರಂಗವಾಗಲಿದೆ. ನಂದಿಗೆ ಎಣ್ಣೆ ಮತ್ತಿತ್ಯಾದಿ ಅಂಶಗಳು ತಾಗಿ ಕಪ್ಪಾಗಿತ್ತು. ಹೀಗಾಗಿ ರಾಸಾಯನಿಕ ಬಳಕೆ ಮಾಡಿ ನಂದಿ ವಿಗ್ರಹವನ್ನು ಪಾಲಿಶ್ ಮಾಡಲಾಗಿತ್ತು. ಚಾಮುಂಡಿ ಬೆಟ್ಟದ ಮೇಲಿರುವ ಅದ್ಭುತ ಚಾಮುಂಡಿ ದೇವಸ್ಥಾನವು ಭಕ್ತರಿಗೆ ಬೆಳಿಗ್ಗೆ 7:30ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಹಾಗೂ ಮಧ್ಯಾಹ್ನ 3:30ರಿಂದ ಸಂಜೆ 6ರವರೆಗೆ, 6:30ಯಿಂದ 7:30ವರೆಗೆ, ಸೋಮವಾರದಿಂದ ಶನಿವಾರದವರೆಗೆ ಈ ದೇವಸ್ಥಾನ ತೆರೆದಿರುತ್ತದೆ. ಭಾನುವಾರದ ಸಮಯ ಬೆಳಿಗ್ಗೆ 7:30ರಿಂದ ರಾತ್ರಿ 9ರವರೆಗೆ ತೆರೆದಿರುತ್ತದೆ. ಚಾಮುಂಡೇಶ್ವರಿ ದೇವಸ್ಥಾನವು ಮೈಸೂರು ನಗರದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಬೆಂಗಳೂರಿನಿಂದ ಸುಮಾರು 154 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಒಂದು ವೇಳೆ ನೀವು ಕಾಲುದಾರಿಯಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕೆಂದರೆ ನೀವು ಸುಮಾರು 1008 ಮೆಟ್ಟಿಲುಗಳನ್ನು ಹತ್ತಿ ಚಾಮುಂಡೇಶ್ವರಿಯ ದರ್ಶನವನ್ನು ಕೂಡ ಪಡೆಯಬಹುದು. ಸ್ನೇಹಿತರೆ, ಒಂದು ವೇಳೆ ನೀವು ಮೈಸೂರಿಗೆ ಹೋದರೆ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯಿರಿ. ಹಾಗೆ ಇಲ್ಲಿರುವ ಅದ್ಭುತವಾಗಿರುವಂತಹ ನಂದಿ ವಿಗ್ರಹಕ್ಕೂ ಕೂಡ ಭೇಟಿ ಕೊಡಿ ಹಾಗೂ ಆಶೀರ್ವಾದವನ್ನು ಪಡೆಯಿರಿ, ಪುನೀತರಾಗಿರಿ ಎಂದು ನಾವು ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಯು ಟೇಕ್ ಕೇರ್.